ಹರುಷವೀವ ಯೇಸುವನ್ನು ಕೂಡಿ ವಂದಿಸಿ, ಹರುಷದಿಂದ ಕರ್ತರನ್ನು ಹಾಡ ಬನ್ನಿರಿ. ಹರುಷವೀವ ಯೇಸುವನ್ನು ಕೂಡಿ ವಂದಿಸಿ, ಪರಮದೇವ ಏಕದೇವ ನಮ್ಮ ಕರ್ತರು, ಕರುಣೆ ತೋರಿ ಭಕ್ತ ಕಾಮ ಶಕ್ತ ದೇವರು, ಕರುಣೆ ತೋರಿ ಭಕ್ತ ಕಾಮ ಶಕ್ತ ದೇವರು. ಹರುಷದಿಂದ ಕರ್ತರನ್ನು ಹಾಡ ಬನ್ನಿರಿ. ಹರುಷವೀವ ಯೇಸುವನ್ನು ಕೂಡಿ ವಂದಿಸಿ, ಹರುಷದಿಂದ ಕರ್ತರನ್ನು ಹಾಡ ಬನ್ನಿರಿ. ಹರುಷವೀವ ಯೇಸುವನ್ನು ಕೂಡಿ ವಂದಿಸಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಬಾಲಯೇಸುವಿನಲ್ಲಿ ಪ್ರಿಯ ಸೋದರ ಸೋದರಿಯರೇ, ಕ್ರೈಸ್ತ ಜೀವನ ಎಂದರೆ ನಾವು ನೀಡುವುದು. ದೇವರ ಪ್ರೀತಿಯಿಂದ ನಮ್ಮ ಸೋದರ ಸೋದರಿಯರಿಗೆ ಉದಾರ ಮನಸ್ಸಿನಿಂದ ನಾವು ನೀಡುವುದು. ಯಾವಾಗ ದೇವರ ಹೆಸರಿನಲ್ಲಿ ನಮ್ಮ ಸೋದರ ಸೋದರಿಯರಿಗೆ ನಾವು ನೀಡುತ್ತೇವೆ, ಉದಾರಿಗಳಾಗುತ್ತೇವೆ, ಆಗ ನಾವು ನಮ್ಮ ಸಿರಿ ಸಂಪತ್ತನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶೇಖರಿಸಿಡುತ್ತೇವೆ. ಯೇಸು ಜನರಿಗೆ, ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ, ಇಹದಲ್ಲಿ ನೀವು ನಿಮ್ಮ ಸಿರಿ ಸಂಪತ್ತನ್ನು ಶೇಖರಿಸಬೇಡಿ, ಬದಲಾಗಿ ನಶಿಸಿ ಹೋಗದ ಸಿರಿ ಸಂಪತ್ತನ್ನು ಸ್ವರ್ಗದಲ್ಲಿ ಶೇಖರಿಸಿಡಿ. ಆದ್ದರಿಂದ ಪ್ರಿಯ ಸೋದರ ಸೋದರರೇ, ನಾವು ದೇವರ ಹೆಸರಿನಲ್ಲಿ ಏನು ಒಳ್ಳೆಯದನ್ನು ಮಾಡುತ್ತೇವೆ, ಆಗ ಅದು ನಮ್ಮ ಸ್ವರ್ಗದಲ್ಲಿ ನಮ್ಮ ಸಿರಿ ಸಂಪತ್ತನ್ನು ಶೇಖರಿಸುತ್ತೇವೆ. ಸ್ವರ್ಗ ಸಾಮ್ರಾಜ್ಯವನ್ನು ನಾವು ನಮ್ಮದಾಗಿಸುತ್ತೇವೆ. ಆದ್ದರಿಂದ ಈ ಬಲಿ ಪೂಜೆಯನ್ನು ನಾವು ಅರ್ಪಿಸುವಾಗ ನಾವು ನಮ್ಮ ಜೀವನದಲ್ಲಿ ಉದಾರಿಗಳಾಗಲು, ಪರರ ಪ್ರೀತಿಯಿಂದ, ದೇವರ ಪ್ರೀತಿಯಿಂದ ನಾವು ನಮ್ಮಲ್ಲಿ ಏನಿದೆ, ನಮ್ಮ ಸಮಯ ಇರಬಹುದು ಅಥವಾ ಒಳ್ಳೆಯ ಗುಣಗಳು ಇತರರಿಗೆ ನೀಡಲು ಬೇಕಾದ ಪ್ರಸಾದವನ್ನು ಬೇಡಿಕೊಳ್ಳೋಣ. ಮಾಡಿದ ಪಾಪಳಿಗೋಸ್ಕರ ಕ್ಷಮೆಯನ್ನು ಯಾಚಿಸೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ, ಸೋದರ ಸೋದರಿ ನಿಮಗೂ, ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸೋದರ ಸೋದರಿ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪ್ರಜೆಯ ದೀನ ಕೋರಿಕೆಗಳನ್ನು ಸ್ವರ್ಗೀಯ ಕಾಳಜಿಯಿಂದ ಗಮನಿಸಿರಿ. ಹೀಗೆ ಅವರು ತಾವೇನು ಮಾಡಬೇಕೆಂಬುದನ್ನು ಕಾಣಲಿ ಮತ್ತು ತಾವು ಕಂಡದನ್ನು ನೆರವೇರಿಸಲು
ಶಕ್ತಿಯನ್ನು ಗಳಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಪತ್ರದಿಂದ, ವಿರಳವಾಗಿ ಬಿತ್ತುವವನು ವಿರಳವಾಗಿ ಕೊಯ್ಯುತ್ತಾನೆ, ಹೇರಳವಾಗಿ ಬಿತ್ತುವವನು ಹೇರಳವಾಗಿ ಕೊಯ್ಯುತ್ತಾನೆ. ಇದು ನಿಮಗೆ ತಿಳಿದಿರಲಿ. ಪ್ರತಿಯೊಬ್ಬನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಷ್ಟು ನೀಡಲಿ. ಒಲ್ಲದ ಮನಸ್ಸಿನಿಂದಾಗಲಿ ಬಲಾತ್ಕಾರದಿಂದಾಗಲಿ ಕೊಡುವುದು ಬೇಡ. ನಗು ನಗುತ್ತಾ ನೀಡುವಾತನು ದೇವರು ಪ್ರೀತಿಸುತ್ತಾರೆ. ಸಕಲ ವಿಧವಾದ ವರದಾನಗಳನ್ನು ನಿಮಗೆ ಯಥೇಚ್ಛವಾಗಿ ನೀಡಬಲ್ಲ ಶಕ್ತಿ ದೇವರಿಗಿದೆ. ನೀವು ಸದಾ ಸಮೃದ್ಧಿಯಂದಿರುವಿರಿ. ಹೀಗೆ ಸಕಲ ಸತ್ಕಾರ್ಯಗಳಿಗೆ ಹೃತ್ಪೂರ್ವಕವಾಗಿ ನೆರವಾಗುವಿರಿ. ದೀನದಲಿತರಿಗೆ ಧಾರಾಳವಾಗಿ ನೀಡುವವನು ಅನವರತ ಇರುವುದು ಅವನ ದಾನ ಧರ್ಮದ ಫಲವು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಊಟವನ್ನು ಒದಗಿಸುವ ದೇವರು ಬಿತ್ತನೆಗೆ ಬೇಕಾದ ಬೀಜವನ್ನು ನಿಮಗೂ ಕೊಟ್ಟು ಅದನ್ನು ಬೆಳೆಸುವವರು. ನಿಮ್ಮ ದಾನ ಧರ್ಮದ ಫಲಗಳನ್ನು ಸಮೃದ್ಧಿಗೊಳ್ಳುವಂತೆ ಮಾಡುವವರು. ನೀವು ಸದಾ ಉದಾರಿಗಳಾಗಿರುವಂತೆ ನಿಮ್ಮನ್ನು ಎಲ್ಲ ವಿಧದಲ್ಲೂ ಶ್ರೀಮಂತರನ್ನಾಗಿ ಮಾಡುವವರು. ನಿಮ್ಮ ಕೊಡುಗೆ ನಮ್ಮ ಸೇವೆಯ ಮೂಲಕ ಬೇರೆಯವರಿಗೆ ತಲುಪಿ ಅವರು ದೇವರನ್ನು ಕೃತಜ್ಞತೆಯಿಂದ ಸ್ಮರಿಸುವಂತೆ ಮಾಡುವುದು. ಹೀಗೆ ನಿಮ್ಮ ಕೊಡುಗೆ ದೇವಜನರ ಕೊರತೆಗಳನ್ನು ನೀಗಿಸುವಲ್ಲದೆ ಅನೇಕರು ದೇವರಿಗೆ ಸ್ತೋತ್ರ ಸಲ್ಲಿಸುವಂತೆ ಮಾಡುವುದು. ಕ್ರಿಸ್ತ ಯೇಸುವಿನ ಶುಭ ಸಂದೇಶದ ಅಂಗೀಕಾರದಿಂದ ನೀವು ಎಷ್ಟು ನಿಷ್ಠಾವಂತ ಸೇವಕರಾಗಿದ್ದೀರಿ. ತಮಗೂ ಇತರರಿಗೂ ಎಷ್ಟು ಉದಾರಿಗಳಾಗಿದ್ದೀರಿ ಎಂದು ತಿಳಿದು ಅನೇಕರು ದೇವರನ್ನು ಕೊಂಡಾಡುವವರು. ದೇವರು ನಿಮಗೆ ಅನುಗ್ರಹಿಸಿರುವ ಅತಿಶಯವಾದ ವರಕ್ಕಾಗಿ ಅವರು ಪ್ರೀತಿ ವಾತ್ಸಲ್ಯದಿಂದ ನಿಮಗೋಸ್ಕರ ಪ್ರಾರ್ಥಿಸುವರು. ವರ್ಣಿಸಲು ಅಸಾಧ್ಯವಾದ ದೇವರ ಕೃಪಾವರಕ್ಕಾಗಿ ಅವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ದೇವರ ವಾಕ್ಯವಿದು. ಕೃತಜ್ಞತೆ ಸಲ್ಲಲಿ. ಜೀವೋದ್ಧಾರ ಆತನಿಂದಲೇ. ಆತನಿನಗೆ ದುರ್ಗ ರಕ್ಷಕ ಶರಣು. ನಾನೆಂದಿಗೂ ಕದಲಿ ಬೀಳೇನು.
ಎನ್ನ ಮನಕ್ಕೆ ಶಾಂತಿ ದೇವರಿಂದಲೇ. ಎನ್ನ ಮನಕ್ಕೆ ಶಾಂತಿ ದೇವರಿಂದಲೇ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ. ನನಗೆ ನಂಬಿಕೆ ನಿರೀಕ್ಷೆ ಆತನಿಂದಲೇ. ಆತನೇ ನನಗೆ ದುರ್ಗ ರಕ್ಷಕ ಶರಣು. ನಾನೆಂದಿಗೂ ಕದಲಿ ಬೀಳೆನು. ಎನ್ನ ಮನಕ್ಕೆ ಶಾಂತಿ ದೇವರಿಂದಲೇ. ಎನ್ನ ಮನಕ್ಕೆ ಶಾಂತಿ ದೇವರಿಂದಲೇ. ಕ್ರಿಸ್ತರ ಪ್ರೀತಿಯು ಅರಿಯುವ, ಪ್ರೀತಿಯ ಬಾಳನ್ನು ಬಾಳುವ, ಪ್ರೀತಿಯ ಸಂದೇಶ ಸಾರುವ, ನಮ್ಮಂತೆ ಪರರನ್ನು ಪ್ರೀತಿಸುವ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅನಂತರ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ಈ ಕಾರಣದಿಂದ ನೀವು ನಿಮ್ಮ ಪ್ರಾಣಧಾರಣೆಗೆ ಏನು ಉಣ್ಣುವುದು, ದೇಹ ರಕ್ಷಣೆಗೆ ಏನು ಒದೆಯುವುದು ಎಂದು ಚಿಂತೆ ಮಾಡಬೇಡಿ. ಏತಕ್ಕೆಂದರೆ ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದುದು. ಕಾಗೆಗಳನ್ನು ಗಮನಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ. ಆದರೂ ದೇವರು ಅವುಗಳನ್ನು ಪೋಷಿಸುತ್ತಾರೆ. ಪಕ್ಷಿಗಳಿಗಿಂತ ನೀವು ಎಷ್ಟೋ ಮೇಲಾದವರು. ಚಿಂತಿಸಿ, ನಿಮ್ಮ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ದೀರ್ಘ ಮಾಡಲು ನಿಮ್ಮಲ್ಲಿ ಯಾರಿಂದಾಯಿತು? ಇಂಥ ಅಲ್ಪ ಕಾರ್ಯಗಳನ್ನು ಮಾಡಲು ನೀವು ಅಶಕ್ತರಾಗಿ ಇರುವಾಗ ಮಿಕ್ಕವುಗಳನ್ನು ಕುರಿತು ಚಿಂತಿಸುವುದೇಕೆ? ವನ ಕುಸುಮಗಳು ಬೆಳೆಯುವ ರೀತಿಯನ್ನು ಗಮನಿಸಿ ನೋಡಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದರೂ ಅರಸ ಸೊಲೊಮೋನನು ತನ್ನ ಸರ್ವ ವೈಭವದಲ್ಲಿ ಇದ್ದಾಗಲೂ ಈ ಕುಸುಮಗಳಲ್ಲಿ ಒಂದಾದರಷ್ಟು ಸುಂದರವಾದ ಉಡುಪನ್ನು ಧರಿಸಿರಲಿಲ್ಲ. ಎಲೆ ಅಲ್ಪ ವಿಶ್ವಾಸಿಗಳೇ, ಇಂದಿದ್ದು ನಾಳೆ ಒಲೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಇನ್ನೆಷ್ಟು ಮಾಡಲಾರರು? ಅಲ್ಲದೆ ಅನ್ನಪಾನಗಳಿಗೆ ಏನು ಮಾಡೋಣ ಎಂದು ತೊಳಲಾಡಬೇಡಿ, ಪೇಚಾಡಬೇಡಿ. ಇವೆಲ್ಲವುಗಳಿಗಾಗಿ ಲೌಕಿಕ ಜನರು ಅರಸಿ ಅಲೆದಾಡುತ್ತಾರೆ. ಆದರೆ ನಿಮಗೆ ಅಗತ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ. ನೀವಾದರೂ ದೇವರ ಸಾಮ್ರಾಜ್ಯಕ್ಕಾಗಿ ತವಕಪಡಿರಿ, ಇದರ ಸಮೇತ ಅವು ಕೂಡ ನಿಮಗೆ ಕೊಡಲಾಗುವುದು.
ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಬಾಲ ಯೇಸುವಿನಲ್ಲಿ ಪ್ರಿಯ ಸೋದರ ಸೋದರರೇ, ನಾನು ಒಂದು ವಿಚಾರಣೆಯಲ್ಲಿರುವಾಗ ಒಂದು ಸ್ತ್ರೀ, ಒಂದು ತಾಯಿ ಪ್ರತಿದಿನ ಬೆಳಿಗ್ಗೆ ದೇವಾಲಯಕ್ಕೆ ಬರುತ್ತಿದ್ದರು. ಕೆಲಸಕ್ಕೆ ಹೋಗುವ ಮೊದಲು ದೇವಾಲಯಕ್ಕೆ ಬರುವಾಗ ತನ್ನ ಕೈಯಲ್ಲಿ ಕೆಲವು ಮೇಣದ ಬತ್ತಿಗಳು ಮತ್ತು ಕೆಲವು ಹೂಗಳನ್ನು ತಂದು ಬರುತ್ತಿದ್ದರು. ಮತ್ತು ದೇವಾಲಯದಲ್ಲಿ ಒಂದು 10-15 ನಿಮಿಷ ಕುಳಿತು ಪ್ರಾರ್ಥನೆ ಮಾಡಿ ತನ್ನ ಕೆಲಸಕ್ಕೆ ಹೋಗ್ತಿದ್ದರು. ಒಂದು ದಿನ ತಪ್ಪದೆ ಪ್ರತಿನಿತ್ಯ ಈ ತಾಯಿ ದೇವಾಲಯಕ್ಕೆ ಬರ್ತಿದ್ರು. ಬರುವಾಗ ತನ್ನ ಮುಖವನ್ನು ಕೆಳಗೆ ಹಾಕಿ ಏನೋ ಕಳೆದುಕೊಂಡಾಗೆ ಅವರ ಮುಖ ಭಾವವಾಗುತ್ತಿತ್ತು. ಈಗ ಒಂದು ದಿನ ನನ್ನಲ್ಲಿ ಹೇಳಿದರು, ಫಾದರ್, ನನಗಾಗಿ ಪ್ರಾರ್ಥನೆ ಮಾಡಿ. ತುಂಬ ಕಷ್ಟ ಫಾದರ್, ತುಂಬ ಕಷ್ಟ. ಅದಕ್ಕೆ ನಾನು ಹೇಳಿದೆ, ಏನಮ್ಮ ಸಮಸ್ಯೆ? ಹಣದ ಅಭಾವ, ಕೈಯಲ್ಲಿ ಹಣ ಇಲ್ಲ. ಆದರೆ ಆ ತಾಯಿ ಒಂದು ಸ್ಕೂಲು ನಡೆಸ್ತಿದ್ರು, ಅವ್ರದ್ದೇ ಒಂದು ಶಾಲೆ ಇತ್ತು. ಅದಕ್ಕೆ ನಾನು ಕೇಳಿದೆ, ನಿಮ್ಮದು ಶಾಲೆ ಇದೆ ಅಲ್ಲಮ್ಮ, ಏನು ಮಾಡ್ತೀರಿ? ಆ ದುಡ್ಡು ಅಷ್ಟಿದೆ ಅಲ್ಲಪ್ಪ, ಅದು ಎಲ್ಲ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ. ಆಗ ನಾನೇನು ಉತ್ತರಿಸಲಿಲ್ಲ, ಏನಂತ ಹೇಳಲಿ. ಏಕೆಂದರೆ ಒಂದು ಶಾಲೆ ನಡೆಸ್ತಾರೆ, ಅದರಿಂದ ಹಣ ಬರುತ್ತೆ, ಮತ್ತು ಇದ್ದ ಎಲ್ಲ ಹಣವನ್ನು ಅವರು ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಆದರೆ ಈ ತಾಯಿ ಕೊರಗುವುದು, ಹಣ ಇಲ್ಲ, ಕೈಯಲ್ಲಿ ಹಣ ಇಲ್ಲ ಅಂತ. ಅದಕ್ಕಾಗಿ ನಾನು ಏನು ಉತ್ತರಿಸಲಿಲ್ಲ. ಪ್ರೀತಿಯ ಸೋದರ ಸಹೋದರರೇ, ಇಂದಿನ ವಾಚನಗಳು, ಇಂದಿನ ಶುಭ ಸಂದೇಶ ನಮಗೆ ಹೇಳುತ್ತದೆ, ನಾವು ಅನಾವಶ್ಯಕವಾದ ಚಿಂತೆ ಪೇಚಾಟಗಳಿಗೆ ಒಳಗಾಗಬಾರದು. ನಮ್ಮ ಜೀವನದಲ್ಲಿ ನಾವು ಕೊರಗುತ್ತೇವೆ. ಏನು ನಾವು ಕೊರಗುವುದು? ಏತಕ್ಕಾಗಿ ಕೊರಗುವುದು? ನಮ್ಮಲ್ಲಿ ಹಣ ಇಲ್ಲ, ನಾಳೆ ಏನು ಮಾಡೋದು? ಅಥವಾ ನಮ್ಮ ಮಕ್ಕಳಿಗೇನು ಶೇಖರಿಸಿಡುವುದು? ಎಲ್ಲಿ ಪ್ರಾಪರ್ಟಿಗಳನ್ನು ತೆಗೆದುಕೊಳ್ಳುವುದು? ಇದೇ ನಮಗೆ ಚಿಂತೆ. ಆದರೆ ನಾವು ಆಲಿಸಿದ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ನಮಗೆ ಹೇಳುತ್ತಾರೆ, ನಾವು ಕೊರಗಬಾರದು. ತಿಮೋತಿಯ ಪತ್ರ, ಸಂತ ಪೌಲರು ತಿಮೋತಿಗೆ ಬರೆದ ಪತ್ರದಲ್ಲಿ ಅಧ್ಯಾಯ 6-8ರಲ್ಲಿ ಸಂತ ಪೌಲರು ಹೇಳುತ್ತಾರೆ, ನಮಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ಐಶ್ವರ್ಯವಂತರಾಗಬೇಕೆಂದು ಆಶಿಸುವವರು ಅನೇಕ ಪ್ರಲೋಭನೆಗಳಿಗೆ ಒಳಗಾಗುತ್ತಾರೆ. ನಿರರ್ಥಕವೂ ಹಾನಿಕಾರವೂ ಆದ ಆಶಾಪಾಶಗಳಲ್ಲಿ ಸಿಕ್ಕಿ ಬೀಳುತ್ತಾರೆ. ಹೌದು ಪ್ರಿಯ ಸೋದರ ಸೋದರರೇ, ಒಂದು ವೇಳೆ ನಮಗೆ ಊಟಕ್ಕೆ ಅನ್ನ ಇದ್ದರೆ, ಉಡಲು ಬಟ್ಟೆ ಇದ್ದರೆ, ಉಳಿದುಕೊಳ್ಳಲು ವಿಶ್ರಾಂತಿ ಪಡೆಯಲು ಒಂದು ಮನೆ ಇದ್ದರೆ ನಾವು ಅದರಿಂದ ಸಂತೋಷ ಪಡಬೇಕು. ಸುಮ್ಮನೆ ಇಲ್ಲದೆ ನಾವು ಅವರಲ್ಲಿ ದೊಡ್ಡ ಮನೆ ಇದೆ, ಅವರಲ್ಲಿ ಕಾರಿದೆ, ಅದರಿಂದ ನಮಗೂ ಸಹ ಬೇಕು, ಐಶ್ವರ್ಯವನ್ನು ಗಳಿಸಿಕೊಳ್ಳುವುದಕ್ಕಾಗಿ ನಾವು ಕೊರಗಬಾರದು. ಅದರಿಂದ ಹಣ ನಮಗೆ ಸಂತೋಷ ನೀಡಲು, ತೃಪ್ತಿ ನೀಡಲು ಹಣದಿಂದ ಆಗುವುದಿಲ್ಲ. ಏಕೆಂದರೆ ಅನೇಕ ಶ್ರೀಮಂತರನ್ನು ನೋಡಿದ್ದೇವೆ, ಹಣವಂತರನ್ನು ನೋಡಿದ್ದೇವೆ. ಅವರಲ್ಲಿ ಹಣ ಇದ್ದರೂ ಸಹ ಅವರಲ್ಲಿ ಸಂತೋಷವಿಲ್ಲ. ಆದರೆ ಎಷ್ಟೋ ಜನ ಬಡವರನ್ನು ನೋಡಿದ್ದೀವಿ, ಕೆಲವೊಮ್ಮೆ ಅವರು ಗುಡಿಸಲಲ್ಲಿ ಇರುತ್ತಾರೆ, ಕೂಲಿ ಕೆಲಸಗಳನ್ನು ಮಾಡ್ತಾರೆ, ಆದರೂ ಸಹ ಅವರು ತೃಪ್ತಿಯಿಂದ ಸಂತೋಷದಿಂದ ಜೀವನ ನಡೆಸುತ್ತಾರೆ. ಆದ್ದರಿಂದ ಪ್ರಿಯ ಸೋದರ ಸೋದರರೇ, ಹಣದಿಂದ ನಮಗೆ
ಸಂತೋಷ ಗಳಿಸಲು ಸಾಧ್ಯವಿಲ್ಲ. ಹಣ ಎಷ್ಟು ಇದ್ದರೂ ಸಹ ನಾವು ಒಂದು ವೇಳೆ ನಮ್ಮ ಮನಸ್ಸು, ನಮ್ಮ ಹೃದಯ ಹಣದ ಮೇಲೆ ಇದ್ದರೆ ನಾವು ಸದಾ ಕೊರಗುತ್ತಲೇ ಇರುತ್ತೇವೆ. ಆದ್ದರಿಂದಲೇ ಇಂದಿನ ಶುಭ ಸಂದೇಶದಲ್ಲಿ ಲೂಕನು ಅಧ್ಯಾಯ 12:16 ನಮಗೆ ಹೇಳುತ್ತಾನೆ, ಎಚ್ಚರಿಕೆ, ಯಾವ ವಿಧವಾದ ಲೋಭಕ್ಕೂ ಒಳಗಾಗದಂತೆ ಜಾಗರೂಕರಾಗಿರಿ. ಏಕೆಂದರೆ ಒಬ್ಬನಿಗೆ ಎಷ್ಟು ಸಿರಿ ಸಂಪತ್ತು ಇರಲಿ, ಅವನ ಜೀವನ ಅದನ್ನು ಅವಲಂಬಿಸಲಿಲ್ಲ. ಹೌದು ಪ್ರಿಯ ಸಹೋದರ ಸಹೋದರರೇ, ನಮ್ಮ ಕ್ರೈಸ್ತ ಜೀವನ ನಮ್ಮ ಸಿರಿ ಸಂಪತ್ತಿನ ಮೇಲೆ ಅದು ಅವಲಂಬಿತವಾಗಿಲ್ಲ, ಬದಲಾಗಿ ನಮ್ಮ ನಿಧಿಯಾದ ಕ್ರೈಸ್ತರ ಮೇಲೆ ಅದು ಇದೆ. ಅದರಿಂದ ನಾವು ಲೋಕದಲ್ಲಿ ಸಿರಿ ಸಂಪತ್ತನ್ನು ಗಳಿಸಲು ಹಾತೊರೆಯಬಾರದು. ಅದರಿಂದಲೇ ನಾವು ನೋಡ್ತೀವಿ, ಲೂಕನ ಶುಭ ಸಂದೇಶದಲ್ಲಿ ಒಬ್ಬ ವ್ಯವಸಾಯಗಾರನು, ಆತನ ಹೊಲದಲ್ಲಿ ಒಳ್ಳೆ ಫಸಲು ಬರುತ್ತೆ. ಒಳ್ಳೆ ಫಸಲು ಬಂದಾಗ ಆತನು ಏನು ಯೋಚಿಸ್ತಾನೆ, ಈಗ ನಾನು ಕಟ್ಟಿದ ಗೋಡನ್ಗಳು, ನಾನು ಈ ವರ್ಷದಲ್ಲಿ ಬೆಳೆದ ಆ ಬೆಳೆ ಶೇಖರಿಸಿಡಲು ಸಾಧ್ಯವಾಗುವುದಿಲ್ಲ, ಸಾಕಾಗುವುದಿಲ್ಲ. ಆದ್ದರಿಂದ ಹಳೆಯ ಗೋಡನ್ನು ನಾನು ಮುರಿದು ಹಾಕ್ತೀನಿ, ಹೊಸ ಗೋಡನ್ನು ಕಟ್ತೀನಿ ಮತ್ತು ನಾನು ಸುಖವಾಗಿರುತ್ತೇನೆ. ಹೌದು ಪ್ರಿಯ ಸಹೋದರ ಸಹೋದರರೇ, ನಾವು ಸಹ ಕೆಲವೊಮ್ಮೆ ಯೋಚಿಸ್ತೀವಿ, ನಮಗೆ ಒಳ್ಳೆಯ ಸಂಬಳ ಸಿಕ್ಕಿದರೆ, ಒಳ್ಳೆಯ ಕೆಲಸ ಸಿಕ್ಕಿದರೆ ನಾವು ಸುಖವಾಗಿರ್ತೀವಿ. ಖಂಡಿತವಾಗಿಯೂ ನಮಗೆ ನಮ್ಮ ಕೆಲಸದಿಂದ, ಹಣದಿಂದ ನಮಗೆ ಸುಖವಾಗಿರಲು ಸಾಧ್ಯವಿಲ್ಲ. ಒಮ್ಮೆ ನನ್ನಲ್ಲಿ ಒಬ್ಬ ಯುವಕ ಹೇಳಿದ, ನಾನು ನನ್ನ ಹಣವನ್ನೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ, 1-2 ವರ್ಷ ನಾನು ಕಾದರೆ ಸಾಕು, 1-2 ವರ್ಷ ಹೋಗಲಿ, ನನಗೆ ಸುಮ್ಮನೆ ದುಡ್ಡು ಬರುತ್ತೆ. ಏಕೆಂದರೆ ನಾನು ಬೇರೆ ಬೇರೆ ಶೇರ್ಸ್ಗಳಲ್ಲಿ, ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾನು ನನ್ನ ಹಣವನ್ನು ಇನ್ವೆಸ್ಟ್ ಮಾಡಿದ್ದೀನಿ, ಆಗ ನನಗೆ ದುಡ್ಡು ಬರುತ್ತಾ ಇರುತ್ತೆ. ನೋಡಿ ಫಾದರ್, ನೋಡಿ ಎಂದು ಹೇಳಿದರು. ಆದರೆ ನಾವು ನೋಡ್ತೀನಿ, ಕೆಲವೇ ದಿನಗಳಲ್ಲಿ ಕೊರೋನಾ ಬಂತು, ಎಲ್ಲವೂ ಸಹ ಅವನಿಗೆ ಮತ್ತು ಕೆಲಸ ಸಹ ಹೋಯಿತು ಮತ್ತು ಆತನ ಜೀವನವೇ ಕಷ್ಟವಾಯಿತು. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ನಮ್ಮ ಕೆಲಸ, ನಮ್ಮ ಹಣ ಇವು ನಮಗೆ ಭದ್ರತೆಯನ್ನು ನೀಡುವುದಿಲ್ಲ. ಆದ್ದರಿಂದ ಒಬ್ಬ ಮನಃಶಾಸ್ತ್ರಿ ಹೇಳುತ್ತಾನೆ, ನಮ್ಮ ಜೀವನದಲ್ಲಿ ನಮ್ಮ ನಿಧಿ ಏನಾಗಿದೆ ಅದರ ಮೇಲೆ ನಾವು ನಮ್ಮ ಜೀವನವನ್ನು ಬೇರೆಯವರಿಗೆ ತೋರಿಸ್ತೀವಿ. ಆದ್ದರಿಂದ ಆತನು ಹೇಳ್ತಾನೆ, ಒಂದು ವೇಳೆ ಹಣ ನಿನ್ನ ನಿಧಿ ಆದರೆ ನಿನ್ನಲ್ಲಿ ಯಾವಾಗಲೂ ಸಹ ಆಶೆಯಿಂದ, ಲೋಭದಿಂದ ನಿನ್ನ ಜೀವನ ಇರುತ್ತದೆ. ಹಣ ಮಾಡಬೇಕೆಂದು ನಾವು ಯಾವಾಗಲೂ ಸಹ ಹಾತೊರೆಯುತ್ತೇವೆ. ಅದಕ್ಕಾಗಿ ಒಂದು ವೇಳೆ ಹಣ ನಿನ್ನ ನಿಧಿ ಆದರೆ ನಿನ್ನಲ್ಲಿ ಅತಿಯಾದ ಆಸೆಗೆ ಒಳಗಾಗಿ ಏನು ನಾವು ಲಂಚ, ಕರಪ್ಷನ್ ಇದರಲ್ಲಿ ಮುಳುಗಿ ಹೋಗುತ್ತೇವೆ. ಅದರಿಂದ ತಿಮೋತಿಗೆ ಬರೆದ ಪತ್ರದಲ್ಲಿ ಹಣದ ವ್ಯಾಮೋಹವೇ ಎಲ್ಲ ಕೇಡುಗಳಿಗೆ ಮೂಲ ಎಂದು ಸಂತ ಪೌಲರು ನಮಗೆ ಹೇಳುತ್ತಾರೆ. ಅಂತೆಯೇ ಪ್ರೀತಿಯ ಸಹೋದರ ಸಹೋದರರೇ, ಕೆಲವರಿಗೆ ಅಧಿಕಾರ ಅವರ ನಿಧಿ ಆಗಿದೆ. ಅಧಿಕಾರ ಯಾವಾಗ ನಮಗೆ ನಿಧಿ ಆಗುತ್ತದೆ, ಆಗ ನಾವು ನೋಡ್ತೀವಿ ಅಹಂಕಾರ, ಗರ್ವ, ದರ್ಪ ನಮ್ಮಲ್ಲಿ ಇರುತ್ತದೆ. ಆಗ ಯಾರೂ ಸಹ ನಮಗೆ ಕಾಣುವುದಿಲ್ಲ. ಅಧಿಕಾರ ನಮ್ಮ ನೆತ್ತಿಗೇರಿದಾಗ ನಾವು ಅಹಂಕಾರಿಗಳಾಗಿ ಜೀವಿಸ್ತೀವಿ. ಮತ್ತು ಕೆಲವರಿಗೆ ದೇಹದ ಸೌಂದರ್ಯ ಅವರ ನಿಧಿ ಆಗಿದೆ. ದೇಹದ ಸೌಂದರ್ಯ, ನಾನು ಫಿಟ್ ಆಗಬೇಕು, ಒಳ್ಳೆಯಾಗಿ ಕಾಣಬೇಕು, ಅದಕ್ಕಾಗಿ ನಾವು ನೋಡ್ತೀವಿ ಕೆಲವರು ತುಂಬ ಸಮಯವನ್ನು ಅವರು ಕನ್ನಡಿ ಎದುರಲ್ಲೇ ಕಳೆಯುತ್ತಾರೆ, ಹೀಗೆ ಒಳ್ಳೆಯದಾಗಿ ಕಾಣಬೇಕೆಂದು. ಯಾವಾಗ ದೇಹದ ಸೌಂದರ್ಯ ನನ್ನ ನಿಧಿಯಾಗಿದೆ, ಆಗ ನನ್ನ ಜೀವನವು ಒಂದು ಆಡಂಬರದ ಪ್ರದರ್ಶನ. ಏಕೆಂದರೆ ನಾನು ನನ್ನ ಹಣವನ್ನು ಎಲ್ಲ ಒಳ್ಳೊಳ್ಳೆ ಬಟ್ಟೆಗಳಿಗೆ ಅಥವಾ ಮೇಕಪ್ಗಳಿಗೆ ಇದಕ್ಕಾಗಿ ನಾನು ವ್ಯಯಿಸ್ತೇನೆ, ಖರ್ಚು ಮಾಡುತ್ತೇನೆ. ಮತ್ತು ಒಂದು ವೇಳೆ ಭದ್ರತೆ ನಮ್ಮ ನಿಧಿ ಆದರೆ ಯಾವಾಗಲೂ ಸಹ ನಮ್ಮಲ್ಲಿ ಭಯ, ಹೆದರಿಕೆ. ಏಕೆಂದರೆ ನನಗೆ ಯಾವ ರೋಗ ಬರುತ್ತೆ,
ವಯಸ್ಸಾದಾಗ ಏನು ಮಾಡೋದು, ನಾನು ಅಜ್ಜ ಆಗುವಾಗ ಅದಕ್ಕಾಗಿ ನನ್ನ ಭದ್ರತೆಗಾಗಿ ಹಣವನ್ನು ಶೇಖರಿಸಿಡಬೇಕು. ನಾನು ಮುದುಕನಾಗುವಾಗ ನನ್ನನ್ನು ಯಾರು ನೋಡ್ತಾರೆ, ನನ್ನ ಮಕ್ಕಳು ನೋಡ್ತಾರ ನನ್ನನ್ನು, ಈ ಭಯ ಎಲ್ಲ ನಮಗೆ ಕಾಡುತ್ತದೆ. ಅದರಿಂದ ಪ್ರಿಯ ಸಹೋದರ ಸಹೋದರರೇ, ಯಾವಾಗ ನಮ್ಮ ನಿಧಿ ಭದ್ರತೆ ಆಗುತ್ತದೆ ಆಗ ಭಯ ನಮ್ಮಲ್ಲಿ ಇರುತ್ತದೆ. ಮತ್ತು ಕೆಲವರಿಗೆ ವ್ಯಕ್ತಿ ಪೂಜೆ ಅವರ ನಿಧಿ ಆಗಿದೆ. ವ್ಯಕ್ತಿ ಪೂಜೆ ಅಂದರೆ ನಾವು ನೋಡ್ತೀವಿ, ನಾನು ಹೇಳಿದ್ದೇ ಆಗಬೇಕು. ಕೆಲವೊಮ್ಮೆ ಮನೆಗಳಲ್ಲಿ ಅಥವಾ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೋಡ್ಬೋದು, ನಂದು ಐಡಿಯಾ ಮಾತ್ರ, ಬೇರೆಯವರ ಒಪಿನಿಯನ್ ಎಲ್ಲ ನಾವು ತೆಗೆದುಕೊಳ್ಳುವುದಿಲ್ಲ. ನಾನು ಹೇಳಿದ್ದು ನಾನೇ ಮಾಡಿದ್ದು, ನಾನು ಮಾತ್ರ ಸರಿ, ಇಂಥ ಮನೋಭಾವದಲ್ಲಿ ಜೀವಿಸುತ್ತೇವೆ. ಆದರೆ ಪ್ರಿಯ ಸೋದರ ಸೋದರರೇ, ನಮ್ಮ ನಿಧಿ ಯಾವುದು? ಕ್ರೈಸ್ತರಾದ ನಮ್ಮ ನಿಧಿ. ಇನ್ನು ನಾವು ನಿಧಿ ಎಲ್ಲಿದೆಯೋ ಅಲ್ಲಿ ಇದೆ ನಿನ್ನ ಹೃದಯ ಎಂದು ಧ್ಯಾನಿಸುವಾಗ ಕ್ರೈಸ್ತರಾದ ನಮ್ಮ ನಿಧಿ ಯಾವುದು? ಖಂಡಿತವಾಗಿಯೂ ನಮಗೆಲ್ಲರಿಗೂ ತಿಳಿದಿದೆ, ಕ್ರೈಸ್ತರಾದ ನಮ್ಮ ನಿಧಿ ಪ್ರಭು ಯೇಸು ಕ್ರಿಸ್ತರು. ಆದ್ದರಿಂದ ನಾವು ಈ ದೇವಾಲಯಕ್ಕೆ ಪ್ರಭು ಯೇಸುವಿನ ಹತ್ತಿರ ಬಂದಿದ್ದೇವೆ. ಹೇಗೆ ಪ್ರಭು ಯೇಸುವನ್ನು ನಮ್ಮ ನಿಧಿ ಎಂದು ನಾವು ಒಪ್ಪಿಕೊಂಡು ಒಳ್ಳೆಯ ಕ್ರೈಸ್ತ ಜೀವನವನ್ನು ಜೀವಿಸುವುದು? ನಾನು ಆರಂಭದಲ್ಲಿ ಹೇಳಿದ ಹಾಗೆ, ಯಾವಾಗ ನಾವು ದೇವರ ಹೆಸರಿನಲ್ಲಿ ಒಳ್ಳೆಯದನ್ನು ಮಾಡುತ್ತೇವೆ, ಪರರಿಗೆ ನನ್ನಲ್ಲಿ ಏನಿದೆ, ನನ್ನ ಸಮಯ ಇರಬಹುದು, ನನ್ನ ಪ್ರೀತಿ ಇರ್ಬೋದು, ನನ್ನ ಟ್ಯಾಲೆಂಟ್ಗಳನ್ನು ಇರ್ಬೋದು, ಇತರರಿಗಾಗಿ ನೀಡುತ್ತೇನೆ, ಆಗ ಪ್ರಭು ನನ್ನ ನಿಧಿ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ದೇವರ ಹೆಸರಿನಲ್ಲಿ ನಾನು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ. ನನ್ನ ಚಿತ್ತವಲ್ಲ, ಬದಲಾಗಿ ದೇವರ ಚಿತ್ತ ನಾನು ನನ್ನ ಜೀವನದಲ್ಲಿ ನೆರವೇರಿಸುವುದು. ನನ್ನನ್ನೇ ನಾನು ಪ್ರೀತಿಸುವುದಲ್ಲ, ದೇವರನ್ನು ಪ್ರೀತಿಸುವುದು, ಪರರನ್ನು ಪ್ರೀತಿಸುವುದು. ಆಗ ಪ್ರಿಯ ಸಹೋದರ ಸಹೋದರರೇ, ನಾವು ಯೇಸು ಕ್ರಿಸ್ತರು ನಮ್ಮ ನಿಧಿ ಎಂದು ಒಪ್ಪಿಕೊಳ್ಳುತ್ತೇವೆ ಹಾಗೂ ಅದಕ್ಕೆ ತಕ್ಕಂತೆ ಜೀವಿಸುತ್ತೇವೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ನಾವು ಯೇಸುವೆ ನಮ್ಮ ನಿಧಿ ಎಂದು ಒಪ್ಪಿಕೊಳ್ಳೋಣ. ಅವರನ್ನು ನಾವು ಸದಾ ನಮ್ಮ ಜೀವನದಲ್ಲಿ ಮನಗಾಣಲು ಬೇಕಾದ ಪ್ರಸಾದವನ್ನು ಈ ಬಲಿ ಪೂಜೆಯಲ್ಲಿ ಬೇಡಿಕೊಳ್ಳೋಣ. ಆಮೆನ್. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಪ್ರಜೆಯ ಬಲಿ ಅರ್ಪಣೆಯು ನಿಮಗೆ ಮೆಚ್ಚುಗೆಯಾಗಲಿ. ಇದು ಅವರನ್ನು ಪಾವನತೆಗೆ ಮರಳಿ ಕರೆತಂದು ಅವರು ಭಕ್ತಿಯಿಂದ ಬೇಡುವುದನ್ನು ಪಡೆದುಕೊಡಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ
ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಮಾನವ ಕುಲವನ್ನು ಸೃಷ್ಟಿಸಿದಿರಿ. ಅಂತೆಯೇ ಅಪರಿಮಿತ ಔದಾರ್ಯದಿಂದ ಅವರ ಮುಖಾಂತರ ಅದನ್ನು ನೀವು ನೂತನವಾಗಿ ರೂಪಿಸಿದಿರಿ. ಆದುದರಿಂದ ನಿಮ್ಮ ಸರ್ವ ಸೃಷ್ಟಿಯು ನಿಮಗೆ ಸೇವೆ ಸಲ್ಲಿಸುವುದು, ರಕ್ಷಣೆ ಹೊಂದಿದವರೆಲ್ಲರೂ ನಿಮ್ಮನ್ನು ಸ್ತುತಿಸುವುದು, ಸಕಲ ಸಂತರು ನಿಮ್ಮನ್ನು ಏಕಹೃದಯದಿಂದ ಅರಸುವುದು ಯೋಗ್ಯವಾಗಿದೆ. ಅಂತೆಯೇ ಸಕಲ ದೂತರೊಡನೆ ನಾವು ನಿಮ್ಮನ್ನು ಕೊಂಡಾಡುತ್ತಾ ಉಲ್ಲಾಸದಿಂದ ಘೋಷಿಸುತ್ತೇವೆ. ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯಗಣಗಳೊಡೆಯನೇ, ಪರಮ ಪೂಜ್ಯನೇ, ಸೈನ್ಯಗಣಗಳೊಡೆಯನೇ, ಪರಮ ಪೂಜ್ಯನೇ, ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ಜಯಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರ ಆಶೀರ್ವದಿತರು, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ಜಯಕಾರ ಮೊಳಗಲಿ, ಜಯಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಂತಿ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ
ಜೀವವಿರುವ ರೊಟ್ಟಿಯನ್ನು ರಕ್ಷಣೆಯುವ ಪಾನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರೈಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಿರಿ, ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ನನ್ನ ಮನೆಯನ್ನು ಪ್ರವೇಶಿಸಿ ನಾನು ಪಾತ್ರನಲ್ಲ, ಆದರೆ ತಾವು ದೇವನ್ನು ಮಾತನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಸಂಸ್ಕಾರಗಳಿಂದ ಪುನಶ್ಚೇತನಗೊಂಡವರು ನಿಮಗೆ ಮೆಚ್ಚುಗೆ ಆಗುವ ಜೀವನದ ಮೂಲಕ ಸೇವೆ ಸಲ್ಲಿಸುವಂತೆ ನಿಮ್ಮ ಔದಾರ್ಯದಿಂದ ಅನುಗ್ರಹಿಸಿರೆಂದು ನಿಮ್ಮನ್ನು ದೈನದಿಂದ ಕೋರುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಇಂದು ನೊವೆನ ಬಲಿಪೂಜೆಯ 7ನೆಯ ದಿನ. ನಾವು ಇದು ಧ್ಯಾನಿಸುವ ವಿಷಯ, ಎಲ್ಲಿ ನಿಮ್ಮ ಧನವಿದೆಯೋ ಅಲ್ಲಿಯೇ ನಿಮ್ಮ ಹೃದಯವಿರುವುದು. ಇಂದಿನ ಬಲಿಪೂಜೆಯನ್ನು ಅರ್ಪಿಸಿದ ಪ್ರಧಾನ ಯಾಜಕರು ಫಾದರ್ ವಂದನೀಯ ಸ್ವಾಮಿ ಜಾನ್ ಪಿಂಟೋ. ಪ್ರಸ್ತುತ ಕುಶಾಲನಗರದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಮೆಲ್ ಸಭೆಗೆ ಸೇರಿದ ಯಾಜಕರು ಇಲ್ಲಿಗೆ ಬಂದು ಈ ಬಲಿಪೂಜೆಯನ್ನು ಅರ್ಪಿಸಿ ನಮ್ಮ ಎಲ್ಲರನ್ನು ಆಶೀರ್ವಾದ ನೀಡುವ ಫಾದರ್ ಜಾನ್ ನಿಮಗೆ ಬಾಲ ಯೇಸು ಹರಸಲಿ, ಆಶೀರ್ವಾದಗಳನ್ನು ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು ಸ್ವಾಮಿ. ಈ ಬಲಿಪೂಜೆಯನ್ನು ಅರ್ಪಿಸಿದ ಸಹ ಯಾಜಕರಿಗೂ ಧನ್ಯವಾದಗಳು. ಇಂದಿನ ದಿನವು ನಮ್ಮ ಈ ಪುಣ್ಯಕ್ಷೇತ್ರದ ಚರ್ಚ್ಗೆ ತುಂಬ ಇಂಪಾರ್ಟೆಂಟ್ ದಿನವಾಗಿದೆ. ಯಾಕೆಂದರೆ 27 ವರ್ಷಗಳ ಮುಂಚೆ ಈ ಧರ್ಮ ಕೇಂದ್ರವು, ಈ ಚರ್ಚು ಆಶೀರ್ವದಿಸಲ್ಪಟ್ಟಿತು. 1996 ಜನವರಿ 11ರಂದು ಈ ಚರ್ಚು ಆಶೀರ್ವದಿಸಲ್ಪಟ್ಟಿತು. ಇಂದು ನಾವು 27 ವರ್ಷಗಳನ್ನು ನಾವು ಮುಗಿಸುತ್ತೇವೆ. ಈ 27 ವರ್ಷಗಳಲ್ಲಿ ನಮಗೆ ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡಲು ಅವಕಾಶವನ್ನು ನೀಡಿದ್ದೀರಾ. ನಿಮ್ಮೊಂದಿಗೆ ಸೇರಿ ಬಲಿಪೂಜೆಯನ್ನು ಅರ್ಪಿಸಲು ಅವಕಾಶವನ್ನು ನೀಡಿದ್ದೀರಾ. ನಮ್ಮ ಕಷ್ಟ ಕಾರ್ಪಣೆಗಳು ಇದ್ದಾಗ ಸಂತೋಷದ ಸಮಯದಲ್ಲಿ ಬಾಲ ಯೇಸುವಿನ ಮುಂದೆ ಬಂದು ಹರಸಲು, ಪ್ರಾರ್ಥನೆಗಳನ್ನು ಮಾಡಲು ಅವಕಾಶವನ್ನು ನೀಡಿದ್ದೀರಾ. ಈ 27 ವರ್ಷಗಳು ಒಂದು ಒಳ್ಳೆಯ ವರ್ಷಗಳಾಗಿ ನಡೆದಿವೆ. ನಮಗೆ ಇಂತಹ ಅವಕಾಶವನ್ನಿಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ತಮ್ಮ ಪ್ರಾರ್ಥನೆಯಿಂದ, ತಮ್ಮ ಇಲ್ಲಿಗೆ ಬಂದು ಬೇಡುವ ಎಲ್ಲ ಪ್ರಾರ್ಥನೆಗಳಿಂದ ಈ ಸ್ಥಳವನ್ನು ಪುಣ್ಯ ಸ್ಥಳವನ್ನಾಗಿ ನೀವು ಮಾಡಿದ್ದೀರಾ. ತಮಗೆಲ್ಲರಿಗೂ ಧನ್ಯವಾದಗಳು. 27 ವರ್ಷಗಳನ್ನು ನಾವು ಮುಗಿಸುವಾಗ ಕಾರ್ಮೆಲ್ ಸಭೆಯ ಎಲ್ಲ ಯಾಜಕರು ಹಾಗೂ ಸಹೋದರರು, ಇಲ್ಲಿ ಬರುವ ಪ್ರತಿ ಭಕ್ತಾದಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ನಿಮ್ಮಿಂದ ಈ ಪುಣ್ಯಕ್ಷೇತ್ರವಿದೆ, ಪುಣ್ಯಕ್ಷೇತ್ರದಿಂದ ನಾವಲ್ಲ, ನಿಮ್ಮಿಂದ ಈ ಪುಣ್ಯಕ್ಷೇತ್ರವಿದೆ. ತಮಗೆಲ್ಲರಿಗೂ ಧನ್ಯವಾದಗಳು. ಬಾಲಯೇಸು ತಮ್ಮನ್ನು ಹರಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಾಳೆ ಪ್ರತ್ಯೇಕವಾಗಿ ಸಕಲ ವ್ಯಾಧಿಸ್ಥರಿಗಾಗಿ ನಾವು ಪ್ರಾರ್ಥಿಸುವ ದಿನ. ನಿಮ್ಮ ಮನೆಯಲ್ಲಿ ಯಾರಾದರೂ ವ್ಯಾಧಿಸ್ಥರಿದ್ದರೆ ಅಥವಾ ಸ್ವಲ್ಪ ಚರ್ಚೆಗೆ ಬರುವಂಥ ಸ್ಥಿತಿಯಲ್ಲಿದ್ದರೆ ಅವ್ರು ಕರ್ಕೊಂಡು ಬನ್ನಿ, ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಯಾರಾದರೂ ವ್ಯಾಧಿಸ್ಥರಿದ್ದರೆ ಅವರಿಗೆ ಪಾಪ ಸಂಕೇತನ ಬೇಕಿದ್ದರೆ ನೀವು ಇರುವ ಸ್ಥಳದಲ್ಲೇ ಬಂದು ನಮ್ಮ ಯಾಜಕರು ಪಾಪ ಸಂಕೇತನೆಯನ್ನು ನೀಡುವರು. ತಮಗೆಲ್ಲರಿಗೂ ಶುಭರಾತ್ರಿ ಹಾಗೂ ಬಾಲಯೇಸುವಿನ ಆಶೀರ್ವಾದಗಳು. ದಯವಿಟ್ಟು ಎದ್ದು ನಿಂತುಕೊಳ್ಳೋಣ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಪವಿತ್ರ ಬಾಲಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದು ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದ್ದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನ ಯೇಸು ಪ್ರಭುವಿನ ವಾಕ್ಯಗಳಿವು. ಬಾಲಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗುವ ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸುವೆನು. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆ ಆಲಿಸಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ,
ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದರನ್ನು ಕ್ಷಮಿಸಿದ ಪ್ರಕಾರ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆ ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಅರಣ್ಮನೆಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮೆಯ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನ ಕರಗಿ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊಂದಾಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರ ಆತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇಲೆ. ಬಾಲ ಯೇಸುವಿನಿಂದ ಪಡೆದೆಲ್ಲ ಉಪಕಾರವನ್ನು ಸ್ಮರಿಸಿ ಕೃತಜ್ಞತಾ ಭಾವದಿಂದ ಒಟ್ಟಾಗಿ ಹೇಳೋಣ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮನ ಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಮರಿಗೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಅರಣ್ಮನೆಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಕೋರೋಣ. ಸರ್ವಶಕ್ತರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ. ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆಧರಿಸಲಿ. ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ. ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಈಗ ಯುಗಾಂತರಕ್ಕೂ ಪಿತಾ ಮತ್ತು ಪವಿತ್ರ ಆತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಹೋಗಿ ಬನ್ನಿ, ಶುಭ ಸಂದೇಶವನ್ನು ಸಾರಿರಿ. ಕೃತಜ್ಞತೆ ಸಲ್ಲಲಿ. ಸುತನ ಪಾದಕ್ಕೆರಗಿ ನಾನು ನಮಿಸುವೆ. ಬಾಲ ಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ. ಪುಣ್ಯ ಸುತನ ಪಾದಕ್ಕೆರಗಿ
ನಾಮದಲ್ಲಿ ಆಮೆನ್.